ಮಸ್ತ್ 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 ಖುಷಿ ಒಂದು ಪಿನಂಚಿನ ವಿಷಯ ದಯಪನ್ನಂಗ ಯಾನ್ ತನ್ನ ಗುರುಕು ಒಂಜಿ ಶಿಷ್ಯೆ ಗುರುನ ಒಂಜಿ ಕಾರ್ಯಕ್ರಮದ ಒಂಜಿ ಶಿಷ್ಯೆ ನಿರೂಪಣೆ ಮಲ್ಪನಿ ಪನ್ನಾನ ಅವೊಂಜಿ ಯೋಗ ಅವೊಂಜಿ ಭಾಗ್ಯ ಅಂಚಿನ ಭಾಗ್ಯ ಎನ್ನ ಪುದರ್ಗು ಬತ್ತ ಸೇರ್ದನು ಪನ್ನಾಂಡ ಅವೆಂಕ ಭಾರಿ ಪ್ರೀತಿದ ಖುಷಿತ ಸಂತೋಷದ ವಿಚಾರ ಅಂಚನೆ ಹಿಡಿದವರ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಹಿರಿಯ ಪ್ರಾಥಮಿಕ ಶಾಲಾ ಹಳೆ ವಿದ್ಯಾರ್ಥಿ ಸಂಘ ಪಾವೂರು ಹರೇಕಳ ಈ ಹಳೆ ವಿದ್ಯಾರ್ಥಿನಿಗಳು ಪೂರಗಳ ಸೇರೊಂದು ಏನಿತ ಒಂಜಿ ಪೊರ್ಲುದ ಅಭಿನಂದನಾ ಸಮಾರಂಭನು ನಮ್ಮ ಮೋಕ್ಯದ ಪ್ರೀತಿದ ಹೆಡ್ ಮಾಸ್ಟರ್ ಎಂದು ಪನೊಲಿ ಶ್ರೀ ಕೆ ರವೀಂದ್ರ ರೈ BA B.Ed ಮೇರೆಗೆ ನಮ್ಮ ಮಾತೆರ್ಲ ಸೇರೊಂದು ಇನಿ ಮಲ್ಪರವಲ್ಲ ಈ ಅಭಿನಂದನಾ ಸಮಾರಂಭಕ್ಕೆ ಬತ್ತಿನಂಚಿನ ಮಾತೆರೆಲ್ಲ ಕುಡವರ ಪ್ರೀತಿಪೂರ್ವಕವಾದ ಆತ್ಮೀಯಪೂರ್ವಕವಾದ ಸ್ವಾಗತ ಮಲ್ತೊಂದು ಕಾರ್ಯಕ್ರಮ ಶುರು ಮಲ್ತೊಂದುಲ್ಲ ಇತ್ತೆ ಶ್ರೀ ದೇವೇರನ ಪ್ರಾರ್ಥಿಸಾಯರೆ ಬರೊಂದುಲ್ಲೆರ್ ಕುಮಾರಿ ಸೌಂದರ್ಯ. ಜೈ ಜಯ ಹೇ ಭಗವತಿ ಸುರ ಭಾರತಿ ತವ ಚರಣಂ ಪ್ರಣಮಾಮಃ. ಜೈ ಜಯ ಹೇ ಭಗವತಿ ಸುರ ಭಾರತಿ ತವ ಚರಣಂ ಪ್ರಣಮಾಮಃ. ನಾದ ಬ್ರಹ್ಮಮಯಿ ಜಯ ವಾಗೀಶ್ವರಿ ನಾದ ಬ್ರಹ್ಮಮಯಿ ಜಯ ವಾಗೀಶ್ವರಿ ಚರಣಂ ತೇ ಗಚ್ಛಾಮಃ. ಜೈ ಜಯ ಹೇ ಭಗವತಿ ಸುರ ಭಾರತಿ ತವ ಚರಣಂ ಪ್ರಣಮಾಮಃ. ಜೈ ಜಯ ಹೇ ಭಗವತಿ ಸುರ ಭಾರತಿ ತವ ಚರಣಂ ಪ್ರಣಮಾಮಃ. ಸ್ವಮತಿ ಶರಣ್ಯ ತ್ರಿಭುವನ ಜನ್ಯ ಸುರಮುನಿ ವಂದಿತ ಚರಣ ಸುರಮುನಿ ವಂದಿತ ಚರಣ. ನವರಸ ರಚಿತ ಕವಿತಾ ಮುಖರ ನವರಸ ರಚಿತ ಕವಿತಾ ಮುಖರ ಮಿತ ರುಚಿ ರುಚಿರಾಭರಣ. ಜೈ ಜಯ ಹೇ ಭಗವತಿ ಸುರ ಭಾರತಿ ತವ ಚರಣಂ ಪ್ರಣಮಾಮಃ. ಜೈ ಜಯ ಹೇ ಭಗವತಿ ಸುರ ಭಾರತಿ ತವ ಚರಣಂ ಪ್ರಣಮಾಮಃ. ನಾದ ಬ್ರಹ್ಮಮಯಿ ಜಯ ವಾಗೀಶ್ವರಿ ನಾದ ಬ್ರಹ್ಮಮಯಿ ಜಯ ವಾಗೀಶ್ವರಿ ಚರಣಂ ತೇ ಗಚ್ಛಾಮಃ. ಜೈ ಜಯ ಹೇ ಭಗವತಿ ಸುರ ಭಾರತಿ ತವ ಚರಣಂ ಪ್ರಣಮಾಮಃ. ಜೈ ಜಯ ಹೇ ಭಗವತಿ ಸುರ ಭಾರತಿ ತವ ಚರಣಂ ಪ್ರಣಮಾಮಃ. ಕಮ್ಮಿನ ಪಸಿರು
ಭಾಗ್ಯಾರಿ ಕಂಡಡು ಗಂಧ ಸಾಲೆ ಪಲ್ಲವಿದೆ ಗುಮಿಸುಂಡು ಕಮ್ಮೆನ ಪಸಿರಿಂಡು ಊರೂರ್ ಮೇದಿನನ ಗುಮಿಸುಂಡು ಕಮ್ಮೆನ ಪಸಿರಿಂಡು ಊರೂರ್ ಮೇದಿನನ ఈ పేపర్ కూడా దక్కుంది జోకులు జోకులు జ్యూస్ పేపర్ అడి మాత్రం దక్కు ఒక స్కూల్ పురించాను జోకులే అంతే మాకు మరి దాక్కోండి బాబా అంతే ఓకే నీకు ఫుల్ జోకులే నీకు జ్యూస్ అడి మర్చిపోనందా ನನ್ನ ಮೊಮ್ಮಗನಿಗೆ ತಾಯಿ ಆಗದೆ ಇದ್ರು ನಿನಗೆ ಸೊಸೆಯಾಗೋ ಯೋಗ ಮೋಸ ಅಲ್ಲದೆ ಮತ್ತೇನ್ ಚಂದ್ರಿಕಾ ಅಕಸ್ಮಾತ್ ನಾಳೆ ಅವನು ಸ್ವಂತ ಮಗು ಬೇಕು ಅಂತ ಬಯಸಿದ್ರೆ ಒಂದು ಈರಿಂದೆ ಗೊತ್ತುಂಟು ಮತ್ತೆ ಈ ನಾಳೆ ಬೇಗ ಬರ್ತದೆ ಕೆಮ್ಮ ಕಫ ಜ್ವರ ಅಂದ మీది కూడా రెడీ అయ్యాలి ಬಂಡ ಯಾರು ಉಪ್ಪುನೇ ಇಚ್ಛೆ ಅಂಚೆ ಅಕ್ಕಿಯ ಇದು ನಮ್ಮ ಖುಷಿ ಇದ ಫಲವೇನು ಸುದ್ದಿ ಬೋಡ ತುಲೆ ಎಂಕಂತೇನೆ ಇದು ಕಾಲ ಅದೇ ನೀರು ಒಂದೇ ಸ್ವಲ್ಪ ಒಂದೇ ಅನಾಥಾಶ್ರಮ ಮಾಡುದು ಇಷ್ಟ ಓದೆಲ್ಲ ಕಡಪುಳ್ಳೆ ಮಾರೆ ಇಷ್ಟೇ ಅಟ್ಲೀಸ್ಟ್ ತೀರ್ಥಯಾತ್ರೆಗೆಲ್ಲ ಹೋದಿರತ್ತೆ ಅವರೇ ಬನ್ನಿ ಹತ್ತು ಮಾರ ಇರಿ ಈ ಅಕಡೆ ತೂರಿ ಅಕಡೆ ಯಾನೇ ತುಪ್ಪೆ ಇದಾಯ ಮಂದ ಬಿಟ್ಟು ಅಲ್ಲಿ ಈ ತೂಪರ್ ಒಂಜಿ ಕಾಂಡ ಆಫೀಸ್ ಹೋಗೋಣ ಬಯ್ಯ ಬರ್ಬರತ್ತೆ ಕಾಂಡೇಜ್ ಬಯ್ಯ ಮುಟ್ಟ ಮೂರು ಸೈಡ್ ಕಾಲಿ ಯಾರಿಗೆ ಅಕ್ಲೇನು ಹೇಗೊಂದು ಎಂಟು ವರ್ಷ ಸಾಧ್ಯ ಇದ್ದಿ
మళ్ళీ ఈ వచ్చి అక్కడ జ్ఞానాలు ఈ దాని మండ పెట్టి వచ్చి ಅತ್ತೆ ಕೋಟ ಹನ್ನೊಂದರಿಗೆ ಅತ್ತೆ ಮಂದಿ ಜನ ಮಲ್ಕೊಬಂಡಿದ್ದು అది ఇది జన మల్కొని కనపడత అక్కడ దాని ధర్మకు చూపారు అట్లే ఎడేన గంట కొరటి ఆ గంటని అట్లే కొడుకునేది ನಮ್ಮ ಜೋಕ್ ನಮ್ಮದು ಸೇವಿಂಗ್ಸ್ ಇದೆಯಿಂದ ಅక్కడ ಫ್ಯೂಚರ್ ಕಾಪುತ್ತೆ ಎಂಚಿನ ಒಂದು ದೊಣ್ಣಿ ಸೇವಿಂಗ್ಸ್ ಅಪ್ಪೆ ಮನ ತೂಪಣ ಕಾಸಿನ ಸೇವಿಂಗ್ಸ್ ಬರ್ಬೇರೆಯಾ ಯಾನು ಗಂಟೆ ಜೋಕ್ಲೇನು ಸಾಲೆ ತನ ಪಂಡೆ ಯಾನ್ ಕಲ್ತನ ಇಂಕುಲ್ ಕಲ್ತನ ಶಾಲೆ ಹರೇಕಲ ಶಾಲೆ ಅದೇ ಕಡೆ ಹುಡುಗ 10 ವರ್ಷ PCG ಗೌರ್ಮೆಂಟ್ ಎಂಚಿನ మన ಸವಲತ್ತು ಕೊಡ್ಕೊಂಡ್ಯಾ ಉಪ್ಪು ಕೊಡ್ಕೊಂಡು ಕಲ್ತನದಾನೆ ಮಲ್ಲ ಜನಕುಲ ಸಿಗ್ಯಾರ என்ன ಫ್ರೆಂಡ್ಸ್ నాకు జోక్ బ్రో ఇంగ్లీష్ మీడియం పోదులేదు ఎంగ కన్నಡ మీడియం పాడు ಅಲ್ಲಿ ಈ ಪಂಡ ಇಂಗ್ಲಿಷ್ ಮೀಡಿಯಂ ಒಂದು ನಾನು ಇಂಗ್ಲಿಷ್ ಮೀಡಿಯಂ ಮಾಡಿಯ ಒಳ್ಳೆ ಅರಿಪೋರಾದ ಜಾಲ್ ಮಾಡ್ಕೊಂಡು ಎಂಕ್ಲೆಂಗ್ಲ ಪ್ರಾಯ ಅಂಡತ್ತ ಅಂಚನ ಈ ದೇವಸ್ಥಾನ ತೀರ್ಥಕ್ಷೇತ್ರ ಹೋದು ಒಂದೇ ಕಾಲ ಗರಿಪುನಿ ಒಕ್ಕ ದಾಲ ಅಂಚ ದಾಲೆಜ್ಜಿ ಆನಲ ಒಂಜಿ ಗೋನಡಲ್ ಮನ್ಪೊಂಜಿ ಪಪ್ಪ ಪೂರ ದೇವಸ್ಥಾನ ಹೋಯಾರ ಅಂದ್ರೆ ನನಗೆ ಹೋಲ ಬಾಕಿ ಜೊತೆ ದೇವಸ್ಥಾನ ಹೋಗ್ಪುನ ಬುಡುವಾರ ಅಲ್ಪದೊಂದು ಕಥೆಗೆ ನೋಡು ಬನ್ನಿ BP ರೇಸ್ ಹಾಕ್ನೇಟ ಹಾಪುಣೆ ಅಜ್ಜಿ ಮಾರ ಐಪೊಪ್ಪುನಿ ಒಂದು ಐಪೊಪ್ಪುನಿ BP ಒಂದು ಶುಗರ್ ಐಪೊಪ್ಪುನಿ ಅಮ್ಮ ಅವಾಗ ಜೋಕುಲು ನೋಡಿ ಜೋಕುಲು ಇಷ್ಟೇ ಬರ್ತೇರಿ ಉಳೆ ಬೇರು ಓಲೆ ಬರ್ತೀರತ್ತ ಕಲ್ತಾರ ಪುರ ಕೊಲಸು ಅಂತಾರ ಅಂದಾಡಿ ಬರ್ತೀನಿ ಅಲ್ಲಿ ನಮ್ಮನೆ ಒಣಗಾರೆ ತಮ್ಮ ಬಾಲ ಇತ್ತಲು ಕೊಡ್ಚಿ ಬಂಡಾಟ ಹೆಂಗಿನಿಂದ ಎಂದಿನಿಂದ ಮುಟ್ಟ ಬರ ಟೈಮಲ್ಲಿ ಕೊಡ್ಚಿ ಸುಲೆ ಈ ಪ್ರಸಾದ ಯಾವ ಮುಂದು ಬರ ಬತ್ತೊಂದು ಎನ್ನ ಕಡೆ ಲೆವನ್ ಮಂದಿ ಬರ ಬತ್ತ ಜಾಗತ್ತೆ ನಿಗೆ ಸುಮ್ಮನೆ ಮತ್ತೆ ಎನ್ನ ಬೆರಿಯ ಬರ್ರೆ ಬಲ್ಲಿ ಅಯ್ಯೋ ಬೋಲಿ ನನ್ನ ಸಾಯ್ತೀಜಿ ನಿಗೆ ದಾಯ ಒಂದು ಈತ ಮಾಲ ಮತ್ತೊಂದು ಬರ್ಪಾರು ಅಂದ್ರೆ ನಿಗೆ ಎನ್ನ ಮುಟ್ಟ ಬರ ಟೈಮಲ್ಲಿ ಕೊಡ್ಚಿ ಹೆಂಗ ಅದನ್ನೇ ಲೆಜ್ಜಿ ನಿಗೆ ದಾದವಣ್ಣ ನಮ್ಮ ಎನ್ನ ಕಣ್ಣೆದುರು ಉಂಟು ದೊಡ್ಡ ಪೋಲಿಗೆ ಉಂಟು ಪೋಲಿ ಪ್ಲೀಸ್ ಅಕು ದಾದ ಪಂಡೇರಿಂದಿಯ ಈ ಅಕ್ಲಿಗೆ ಆ ನಮನೆ ಪಾತಿರುವ ಅಕಲು ಒಂಜಿ ಅಕ್ಲಿಗೆ ಬೂಟಿ ಮುಂಜಿ ರಟ್ಟು ಮೋಕೆದ ಪಾತಿರೆಯ ಇನ್ನು ಆಸ್ತಿಂದಲ್ಲ ಕೇಂದ್ರ ಅಂದ್ರೆ ಅವು ಕೂಡೆ ಬಲ್ಲಿ ಅಂದ್ರೆ ಯಾರಿಗೆ ಮುರನೇ ಬಂದೆ ನಾನು ರಟ್ಟು ದಿನ ಟೈಮ್ ಕೊಡ್ಪೆ ಐ ತುಂಬು ಇರತ್ತೆ ಅನಾಥಾಶ್ರಮಕ್ಕೆ ಪಾಡಿಯಾರೆ ಸರಿ ಇದರಿಂದ ಯಾಳೆಲ್ಲ ಜೋಕ್ಲ ಇಲ್ಲಿ ತಟ್ಟು ಹೋಗ್ತೀನಿ ಇದು ಸತ್ಯನೇ ಹೋಯಾ ಹೋ ಇಲ್ಲಿ ಜತ್ತ ಆಡುಗಾಡಲಪ್ಪ ಮಗ ನಿಂದ ವಿಷಯ ಪಾಂಡ್ಯರೇ ಮರೆತುಕೋಯ ಮಗ ಎಂಕ್ಲ ಜೋಶನ್ ಮಾತೆಲ್ಲ ಸೇರ್ದು ಅಲ್ಪಂಜಿ ಯೋಗ ಶಿಬಿರ ಮಾಡ್ಕೊಟ್ಟು ಅಂಚ ಯಾಲ್ಲ ಬುಕ್ ನೀನು ಅಮ್ಮಲ ಅಡೆಗೆ ಯೋಗ ಶಿಬಿರ ಹೋದು ಸೇರಿಡೋಲ್ಲ ಮಗ ಅಪ್ಪ ಇನಿ ಬರ್ತದು ಹಿಂಗೆ ಹೋಗ್ಬಿಡಿ ಒಂಜಿ ವಾರ ಎಷ್ಟು ಮಾಡ್ತಾರ ಅಮ್ಮ ಒಂಜಿ ವಾರ ಇಂತಲೇ ಜೋಗುಲ್ಲ ಬಾರಿ ಕೇಳೊಂದಿರ್ತೇವೆ ಒಂಜಿ ವಾರ ಅಷ್ಟು ಮತ್ಕೊಕ್ಕ ನಿಧಾನ ಕೂಲೆ 6 ಮಣಿ ಯಾನೆಲ್ಲ ತಂದು ಹೋಗ್ಬೇಕ ಇವಾಗ ಮಕ್ಕಳು
ಇನಿಯೇ ಬರೆಯರು ಬಂತೀರಲ್ಲ ಇನಿಯೇ ಬರೆಯರು ಬಂತೀರಿ ಅದು ಒಂಜಿ ವಾರ ಲೇಟ್ ಅಲ್ಲ ಕಾಲ ಆಪುಜಿ ಪಪ್ಪ ಮಗ ಎಂಕ್ ಕೋಪ ಈ ಒಂಜಿ ನಮ್ಮ ಕಡಪದಲ್ಲಿ ಬಂದ ಸೆಲಿಮಗೊಂಜಿ ಫೋನ್ ಮಲ್ಪಗ ಒಂಜಿ ರಿಕ್ಷಾ ಬತ್ತಂ ಬರಡಿ ಪಪ್ಪ ಒಂಜಿ ರಟ್ಟು ದಿನ ಅಂಡಲ ಉಂಟುಲೆ ಬರ್ತದೆ ಇನಿಯೇ ಕೋಪ ಈ ಒಂಜಿ ಫೋನ್ ಮಲ್ಪ ಯಾನ್ ಪನ್ನೆಲ್ಲ ಕೇಂಜರ್ ನಿಖಿಲ್ಲನೆ ಅವಡಿ ಪಲಂಚಿ ಸೆಲಿಮನ ಎವಡಲ್ಲ അവിടെ നാളെ അവിടെ പണ്ടി ബാ 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 എത്ര മിനിറ്റാവും ബർത്തേക്ക് പോയി നമ്മൾ ശരി നാളെ ബർത്തേക്ക് അടിമുട്ട ബർത്തേക്ക് പോയി ಇತ್ತರಿಗೆ ಸಮಾಧಾನ ಅಂತ ಓ ಒಂದು ನೀರು ಬರ್ಲೆಯ ದಾನ ಮತ್ತೆ ದಾನ ಬಂದನ ಎಂದಿನ ಬಂಡೈ ಒಪ್ಪಮ್ಮನ ಆಶ್ರಮ ಬಾಡುದು ಒಪ್ಪ ನಮ್ಮನ ಯೋಗ ಶಿಬಿರ ಬಂದದ್ದು ಓಡ ಬರ್ತಾರೆ ಗೊತ್ತಕ್ಕೆ ಅಕ್ಲಿ ಪಂಚಭೂತಿಗೆ ಯೋಗ ಶಿಬಿರ ಹೋಗ ಬಂದದ್ದು ಅಕ್ಲಿ ಯೋಗ ಶಿಬಿರ ಹೋಗಿದ್ದಾರೆ ಅಕ್ಲಿ ಆಶ್ರಮ ಬಂದರು ಅತಿಯ ಈ ವಾವಂಜಿ ರಕ್ಕಸಿದೆಯೇ ವಾ ರಕ್ಕಸಿದಿ ಈ ಪೊಣ್ಣೆ ನಮ್ಮ ಹುಡುಗರೇ ಯಾರಲ್ಲ ಇಲ್ಲ ಇನ್ನ ಜೋಗುಲವು ನೆಮ್ಮದಿ ರುಪ್ಪಡು ಮಾಡಿದಾಗ ಆ ನಾಲ್ಕು ಹೊರಬೇರು ರುಪ್ಪಡೆ ಬಲ್ಲಿಯ ಈಲ ಪ್ರಾಯರನ್ನು ನಿಕ್ಕಲ ಪ್ರಾಯರನ್ನು ಈಲ ಪ್ರಾಯರನ್ನು ನಿನ್ನ ಜೋಗುಲ ಗೊತ್ತುವರಿಗೆ ಅಷ್ಟೇ ಅವು ಅಂಚತ್ತೆ ಅವು ಯಾರಿಗೆ ದಾದ ಪಂಚ ಮಾಡಿ ಎಂಚಿನ ಬಂದ್ಬಿಡಿ ದಾದ ಪಂಚ ಪಾತ್ರಕ್ಕೆ ನೋಡಪ್ಪ ಅವತ್ತು ಬರೆಯೋ ನಿನ್ನ ರಕ್ತ ಸತ್ತಿನ ಕಾಲು ಕುಲ್ಲೋ ನಿನ್ನ ಕಾಲು ಮಾಮಿಲ್ಲ ಮಾಮೂಲಿ ತೊಂಬಲೆ ಚಾನಲ್ ಕಡೆ ಮುಟ್ಟ ದೂಪಿ ಪ್ಲೀಸ್ಲೆ ತೊಂಬಲೆ ನೀಲ ಕಾರ್ ಬಸ್ಲೆ ತೊಂಬಲೆ ಒಬ್ಬ ಮಲ ಓಡ್ಲೆ ಬಂದು ಯಾರು ಹೋದಾಗಲೇ ನೀನು ಲೆಕ್ಕನ್ನು ಮತ್ತೆ ಇದೇ ಒಳ್ಳೆ ಲೆಕ್ಕು ಅಂತು ಒಬ್ಬ ತಪ್ಪಂದ್ಲೆ ಮಾಮ ತಪ್ಪಂತೆ ಮಾಮ ಮಗ ಈ ಮುಂಜೆ ಎಲ್ಲಿಯ ಬಾಳೆದಲಕ ಮಗ ನಿಕ್ಕ ಈ ಸಂಸಾರದ ಓ ವಿಷಯ ಎಲ್ಲ ಗೊತ್ತಿದ್ದು ನಿಕ್ಕೆ ಈ ಒಂದು ಬಾಳೆದಲಕ ಈ ಬಹಳ ಬೇಜಾರು ಮಲ್ಪಚ್ಚು ಮಗ ಹೆಂಗುಲು ಹಿಂಗ್ಲೆ ನೀನು ಸಂಪೂರ್ಣ ಆಶೀರ್ವಾದ ಮಲ್ಪ ಮಗ ಬುದ್ಧಿ ಬರ್ತದ ಯಾನ್ಲ ನಿನ್ನ ದಿನ ಸಮ ಮಾಡ್ತಾರೆ ಎಷ್ಟು ಬಂಗಾರ ಬಂದ ಲಾಸ್ಟ್ಗೆ ಯಾನ್ ಎನ್ನ ಜೋಕ್ಲೇಟ ಪಡೆದು ಒಂದು ನಾಟಕ ಮಾತ್ರ ನಿಕ್ಕಿ ಇಂಚಾನದ ವಿಷಯ ತೆರಿಯಾಡಿದ್ದು ಇಷ್ಟ ಗೊತ್ತಲ್ಲ ರಾಯದ ದಂತೆರ ಬಗ್ಗೆ ಬಂದಿದ್ದು ಮಾರ್ಗದರ್ಶನ ಕೊಡ್ತೀರಿ ದಯಮಾಡಿ ಯಾರಿಗೆ ನಡ್ಪೆ झीना झीना उड़ा गुलाल
जीना जीना रे उड़ा गुलाल माही तेरी चुनरिया लहराए रंग तेरी रीत का रंग तेरी प्रीत का रंग तेरी जीत का है लाई 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 रंग तेरी रीत का रंग तेरी प्रीत का माही तेरी चुनरिया लहराए जब जब मुझ पे उठा सवाल माही तेरी चुनरिया लहराए जीना जीना रे उड़ा गुलाल माही तेरी चुनरिया लहराई ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ ಶಾನೆ ತಾಪಗೌಳೆ ನಮ್ಮೊಳಗೆ ಶಾನೆ ತಾಪಗೌಳೆ ಶಾನೆ ತಾಪಗೌಳೆ ನಮ್ಮೊಳಗೆ ಶಾನೆ ತಾಪಗೌಳೆ ಮುತ್ತು ರತ್ನಾವಳ ಮಂಕೇನ ಇವಳು ಒಮ್ಮೆ ನಕ್ರೆ ಡೌಟೆ ಇಲ್ಲ ಶಿವ ಇವಳು ಮಂಡ್ಯ ಸಕ್ರೆ ಶಾನೆ ತಾಪಗೌಳೆ ನಮ್ಮೊಳಗೆ ಶಾನೆ ತಾಪಗೌಳೆ ಶಾನೆ ತಾಪಗೌಳೆ ನಮ್ಮೊಳಗೆ ಶಾನೆ ತಾಪಗೌಳೆ सजा
ಅಲ್ಲಿ ಏನ್ ಮಾಡುದ ಆದರಿ ಕರೆಯುವಾಗ ಏನ್ ಮಾಡುದ ಅಲ್ಲಿ ಸುಖಾನಂದ ನಮಸ್ತೆ ನಮಸ್ತೆ ಆದರಿ ಕರೀತಿದ್ದೇನೆ ಇಲ್ಲಿ ನಾನು ಸುಖಾನಂದ ನಿಂಪ ಮಗ ಹೇಳು ಹಾಜರಿ ಹೇಳ ಹಾಜರಿ ಟೀಚರ್ ಹೇಳ ಹಾ ತರುಣ್ ಕುಮಾರ್ ಅಲ್ಲ ಅವನು ಹೇಗೆ ಬರ್ತಾನೆ ಅವನಿಗೆ ಮನೆಯಲ್ಲಿ ಅಡಿಕೆ ಎಟ್ಲಿಕ್ಕೆ ಆಯ್ತು ತೆಂಗಿನಕಾಯಿ ಎಟ್ಲಿಕ್ಕೆ ಆಯ್ತು ಅವನು ಹೇಗೆ ಶಾಲೆಗೆ ಬರ್ತಾನೆ ನಾಳೆ ಬಂದು ಏನ್ ಹೇಳ್ತಾನೆ ಗೊತ್ತುಂಟ ಅವನು ಟೀಚರ್ ನನಗೆ ಜ್ವರ ಅಂತ ಹೇಳ್ತಾನೆ ಅವನಿಗೆ ತೆಂಗಿನಕಾಯಿದು ಲೆಕ್ಕ ಕೇಳಿ ಅಡಿಕೆದು ಲೆಕ್ಕ ಕೇಳಿ ಅವನಿಗೆ ಬರ್ತದೆ ಏನಂತ ಹೇಳಿದಾನ ಆಯ್ತಾಯ್ತು ಹರೀಶ ಏನ್ ಬರ್ಲಿಲ್ಲ ಹೊಟ್ಟೆನೋ ಎಲ್ಲ ನಿನ್ನದ್ದು ಹೇಳ್ತಾರ ಎಲ್ಲ ನಿನಗೆ ಸಿಕ್ಕೋದು ಎಲ್ಲರೂ ನಿನ್ನ ಮನೆ ಆಚೆ ಮನೆಯ ಹಾಗೆ ಹೌದಾ ಮೋನಪಣ್ಣ ಸಿಕ್ಕಿದ್ರ ಹೇಳಿದ್ರ ಸರಿ ಸರಿ ಕೂತ್ಕೊ ಮಗ ಸಂತೋಷ ಸಂತೋಷ ಕಿವಿ ಕೇಳುದಿಲ್ವಾ ನಿಮ್ಗೆ ಕೇಳ್ತದಾ ಕೇಳ್ತದೆ ದಿನಾ ತಡ ಮಾಡಿ ಬರ್ತೀಯಲ್ವಾ ನಿಮ್ಗೆ ಇವತ್ತು ಹಾಜರಿ ಕೊಡುದಿಲ್ಲ ಹೇಳಿದ್ದೇನಲ್ಲ ನಾಳೆ ಮನೆಯವರು ಬಂದ ನಂತರವೇ ನಿಮ್ಗೆ ಹಾಜರಿ ಕೊಡುದು
ಕೂಗ್ಬೇಡ, ಕೂತ್ಕೋ, ಈಗ ಕೂತ್ಕೋ, ಈಗ ಕೂತ್ಕೋ, ಕೂಗ್ಬೇಡ, ಕೂಗ್ಬೇಡ, ಕೂಗ್ಲಿಕ್ಕಿಲ್ಲ, ಕೂಗ್ಲಿಕ್ಕಿಲ್ಲ, ಕೂತ್ಕೋ ಆಯ್ತಾ. ಕಾವ್ಯ, ಶಿಲ್ಪ, ಸ್ವಪ್ನ ಎಲ್ಲಿ ಹೋಗಿದ್ದಾಳೆ? ಎಲ್ಲ ಇವಳೇ ಎಲ್ಲ ಅವಳೇ ಹೇಳ್ತಾ ಇದ್ದಾಳೆ. ಹೌದು, ಅವಳಿಗೆ ಅಜ್ಜಿ ಮನೆ, ಮಾವನ ಮನೆ ಇದೇ ಆಯ್ತು. ವಾರದಲ್ಲಿ 2 ದಿವಸ ಶಾಲೆಗೆ ಬರ್ತಾಳೆ ಅವಳು. ನಿನ್ನ ಎಲ್ಲೇ ಹೇಳ್ತಾರಲ್ಲ, ನೀನೊಂದು ಇಡೀ ಇದಕ್ಕೆ ಲೀಡರ್ ನೀನೊಬ್ಳು ಅಲ್ಲ? ಹೌದಾ ಲತಾ? ನೀನಿದ್ಯಾನ? ಆಯ್ತಾಯ್ತು. ದಿನೇಶ್ವರಿ ನಾನಿದ್ದೇನೆ. ಆಯ್ತು, ವಾರದವರಿಗೆ ಹೇಳಿ ನಾಳೆ ಸರ್ವದ ಪರೀಕ್ಷೆ. ಹಾ ಹೋದದ್ದ ವಿಶ್ವನಾಥ. ಆಯ್ತಾಯ್ತು ಆಯ್ತು, ಹಾಜರಿ ಆಗ್ತೇನೆ ಆಯ್ತಾ. ಆಯ್ತು, ನಿನ್ನ ಹೆಸರು ಬಿಟ್ಟೋಯ್ತಾ ಆಯ್ತಾ ಮಗ? ಆಯ್ತು ನೋಡ, ನಿಂತ್ಕೊಳ್ಳಿ, ಕೈ ಮೇಲೆ ಮಾಡಿ. ನಿನ್ನದು ಯಾವ ಅವಳು ದೂಡುದುಡಿ, ಅವಳು ಸರಿ ನೀನು, ಸರಿ ನೀನು ಲತಾ. ಈಗ ಪೆಟ್ಟು ನಿಂತೀನಿ, ಸರಿ ನೀನು. ಅಮ್ಮನಿಗೆ ಹೇಳು, ಇದೇ ಕೆಲಸ ಮನೆಯವರಿಗೆ ಹೇಳುದು. ಈಗಲೇ ಅಲ್ಲ, ಮನೆಯವರಿಗೆ ಹೇಳಿದ ಮನೆಯವ್ರಿಗೆ ಕೇಳಿಕೆ ಬರುದಾಯ್ತು. ಇದೇ ಹೇಳು ನಿನ್ನ ಮನೆಯಲ್ಲಿ. ನೋಡ, ನಿನ್ನ ಮನೆಯವ್ರು ನಾಳೆ ಬಂದು ನಾನು ಕೂಡ ಉತ್ತರ ಕೊಡ್ತೇನೆ. ಟೀಚರ್ ಅವಳು ಇಲ್ಲಿ ಬಾ, ನಾನು ನೋಡಿದ್ದೆ. ಬಾಯ್, ಕೋಪ ಎಲ್ಲ ನಾಳೆ ಮಾಡಿ. ಕೈ ಮೇಲೆ ಕೆಳಗೆ, ಕೈ ಮೇಲೆ ಕೆಳಗೆ. ನಿನ್ನೆ ನಾನು ಕೂತ್ಕೊಳ್ಳ ಕೂತ್ಕೊಂಡು ನೋಡು, ಅಲ್ಲಿ ನೋಡಿ ಜಾಗ ಉಂಟಂತ. ಕೂತ್ಕೊಳ್ತೀಯಾ? ದೊಡ್ಡನ ಕೂತ್ಕೊಳ್ಳೋದಿಲ್ವಾ? ಆಯ್ತು ನೋಡ, ನಿನ್ನೆ ನಾನು ಮನೆ ಕೆಲಸ ಕೊಟ್ಟಿದ್ದೇನಲ್ಲ, ಮನೆಯಲ್ಲಿ ಶಾಲೆಯಿಂದ ಹೋಗುವಾಗ ನಾಳೆ ಮಾಡಿಕೊಂಡು ಬನ್ನಿ, ಕಲ್ತ್ಕೊಂಡು ಬನ್ನಿ, ಮನೆ ಕೆಲಸ ಕೊಟ್ಟಿದ್ದೇನಲ್ಲ, ಮಾಡಿದ್ದೀರಾ? ಯಾರೆಲ್ಲ ಮಾಡಿದ್ದೀರಿ? ಹೇಗೆ ಕೆಲಸ ಮಾಡಿದ್ದೀರಿ? ನಾನು ಇವತ್ತು ಬೆಳಿಗ್ಗೆ ಬಟ್ಟೆ ಒಗೆದು ಬಂದಿದ್ದೇನೆ. ಬಟ್ಟೆ ಒಗೆದು ಅದು ಶಾಲೆಯ ಕೆಲಸ ಅಲ್ವಾ? ಮನೆ ಕೆಲಸ ಶಾಲೆ ಕೊಟ್ಟ ಕೆಲಸ. ನೀನೇನ್ ಮಾಡಿದ್ಯಾ? ಎಂತ ಎಂತ? ಇವಳಿಗೆ 4 ಬಿಟ್ಟರೆ ಮಾತ್ರ ಸರಿಯಾಗುದು. ನಾನು ಬೆಳಿಗ್ಗೆ ನೀವೆಲ್ಲ ಅಲ್ಲೋಗುದಿಲ್ವಲ್ಲ? ಇಲ್ಲ, ನೀವೆಲ್ಲ ಅಲ್ಲೋಗುದಿಲ್ವಾ? ನೋಡಿ, ಅವರು ಅಲ್ಲೋಗಿ ಬಂದ ಕೆಲಸ ಆಯ್ತು. ಶಾಲೆಯಲ್ಲಿ ನಾನು ಕೆಲಸ ಅಂದ್ರೆ ವಾಕ್ಯ ರಚಿಸಿಕೊಂಡು ಬರ್ಲಿಕ್ಕೆ ಹೇಳಿದ್ದೇನೆ ಶಾಲೆಯಿಂದ ನಿನ್ನೆ ಅಲ್ವಾ? ನೋಡಿ, ಕೈ ಎತ್ತಿ ನೋಡ, ಯಾರು ವಾಕ್ಯ ರಚನೆ ಮಾಡಿಕೊಂಡು ಬಂದಿದ್ದೀವಿ? ಕೈ ಎತ್ತಿ ನೋಡ. ಶಾಲೆ ಹೇಳ್ತೀಯಾ? ಯಾವ್ದ್ರ ಬಗ್ಗೆ ಹೇಳ್ತೀಯಮ್ಮ? ಮಾವಿನ ಮರದ ಬಗ್ಗೆ ಹೇಳ್ತೀರಾ? ಹೇಳಿ. ಟೀಚರ್, ನಮ್ಮ ಮನೆಯ ಅಂಗಳದಲ್ಲಿ ದೊಡ್ಡದು ಮಾವಿನ ಮರ ಉಂಟು. ಅದರ ದೊಡ್ಡ ದೊಡ್ಡ ಮಾವಿನ ಆಗ್ತದೆ, ದೊಡ್ಡ ದೊಡ್ಡ ಅಂಡಿ ಆಗ್ತದೆ. ದೊಡ್ಡ ದೊಡ್ಡ ಅಂಡಿ ಅಂಟಿಯ? ನಿಮ್ಮ ಅಮ್ಮ ಪುಂಡಿ ಮಾಡಿ ಹಾಗೆ ನಿಂಗೆ ಅಂಟಿ ಅಲ್ಲ ಅಮ್ಮ, ಅದು ಎಂತ ಗೊರಟು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಮಾವಿನ ಹಣ್ಣಿದ್ದು ಗೊರಟು, ಅಂಡಿ ಅಲ್ಲ. ಆಯ್ತು ನೋಡಿ, ಚಪ್ಪಳೆ ಕೊಡಿಸ್ತಾರೆ ನಿಮಗೆ. ನೋಡ ಸುಖಾನಂದ, ನಿಂತ್ಕೊ. ಮನೆಯಲ್ಲಿ ಮಾಡಿದ್ಯಾ? ಶಾಲೆಯಲ್ಲಿ ಕೊಟ್ಟದ್ದು ಮಾಡಿದ್ಯಾ? ಮನೆ ಕೆಲಸ ಮಾಡಲಿಕ್ಕೆ. ಅಯ್ಯೋ, ಮನೆ ಕೆಲಸ ಅಂತ ಹೇಳುದು, ಅದು ಶಾಲೆಯಲ್ಲಿ ಕೊಟ್ಟದ್ದು ಮನೆ ಕೆಲಸ ಅಂತ ಹೇಳುದು. ಮಾಡಿದ ಬೈ ಬೈ
ಹೇಳಿದ ಕೆಲಸ ನೀವತ್ತು ಮಾಡಿ ಕಲಿತು ಹೇಳಿ ಹೋಗಿ. ಈಗ ಶಿಲ್ಪ, ನೀನ್ ಯಾವ್ದ್ರ ಬಗ್ಗೆ ಹೇಳ್ತಿ? ಹೂವಿನ ಬಗ್ಗೆ ಟೀಚರ್. ಹೇಳೋ. ನಮ್ಮ ಮನೆಯಲ್ಲಿ ಗುಲಾಬಿ ಗಿಡ ಇದೆ ಟೀಚರ್. ಹೇಳಮ್ಮ. ನಮ್ಮ ಮನೆಯಲ್ಲಿ ಗುಲಾಬಿ ಗಿಡ ಇದೆ ಟೀಚರ್. ಅದರಲ್ಲಿ ಚಂದ ಚಂದದ ಹೂವಾಗ್ತದೆ ಟೀಚರ್. ಕೆಂಪು ಬಿಳಿ ಇದೆಲ್ಲ ಹೂವಾಗ್ತದೆ. ನಾಳೆ ನಿಮ್ಗೆ ನಾನು ತರ್ತೇನೆ ಟೀಚರ್. ನೋಡಿ, ಗುಲಾಬಿ ಮರವ ಗಿಡವ? ಮರವ. ಹೌದು ಟೀಚರ್. ನಮ್ಮ ಮನೆಯಲ್ಲಿ ಗುಲಾಬಿ ಮರ ಅಂತ. ನಮ್ಮ ಮನೆಯಲ್ಲಿ ಮರ ಅದದು ಗುಲಾಬಿ ಗಿಡ ಅಲ್ವಲ್ಲ? ಆಯ್ತು, ಕುತ್ಕೊಂಡು ನೋಡಿ. ಕಪ್ಪಡೆ ಕೊಡಿ ಶಿಲ್ಪನಿಗೆ ಚಂದ ಹೇಳಿದ್ದಲ್ವ ಅವಳು? ಲತಾ ಹೇಳು ನೋಡ. ನಾನು ದನದ ಬಗ್ಗೆ ಪಟ್ಟುಕೊಂಡು ಬಂದಿದ್ದೇನೆ ಟೀಚರ್. ನಮ್ಮ ಮನೆಯಲ್ಲಿ ದನ ಇದೆ. ದನಕ್ಕೆ 2 ಕೊಂಬಿದೆ. ದನಕ್ಕೆ 4 ಕಾಲಿದೆ. ದನಕ್ಕೆ ದನಕ್ಕೆ ಬಾಲ ಇದೆ. ಆಯ್ತಾ? ವೆರಿ ಗುಡ್. ನೋಡಿ, ಲತನ ಚಂದ ಚಪ್ಪಡೆ ಕೊಡಿ. ಚಂದ ಹೇಳಿದ್ದಲ್ಲ ನೋಡು. ಚಪ್ಪಡೆ ಕೊಡಿ. ಸಂತೋಷ. ಈಗ ಲತ ಅಷ್ಟು ಚಂದ ವಾಕ್ಯ ಹೇಳಿದ್ದ. ನೀನ್ ಈ ಕೊಟ್ಟು ಹೇಳಿದ್ರೆ ನಿಂತ್ಕೊಳ. ಶಿಕ್ಷಕರು ಮಾತಾಡುವಾಗ ಕೂತ್ಕೊಳ್ಳೋ ಅಭ್ಯಾಸ ಇರ್ತದ? ಈಗ ಅವಳು ಹೇಳಿದ್ಲಲ್ಲ, ನೀನ್ ಅದನ್ನು ಕೇಳು ನೋಡ. ಬಾ ಹೇಳು. ಎಂತದು? ನಂಗೆ ಈಗ ಒಂದು ವಾಕ್ಯ ಹೇಳು. ಅವಳು ಹೇಳಿ ಒಂದು ವಾಕ್ಯ ಹೇಳು. ಒಂದು ವಾಕ್ಯ ಹೇಳಮ್ಮ. ಒಳ್ಳೆ ಹುಡುಗ ಹೇಳು. ದನ ನಿಮ್ಮ ಮನೆಯಲ್ಲಿ ದನ ಇಲ್ವಾ? 2 ನಾಯಿದು ಬರ್ತೇವಲ್ಲ. ನಾನು ದನದ ಕೇಳಿದೆ ಮಗ. ನಾಳೆ ಪರೀಕ್ಷೆಗೆ ದನದ ಬಂದ್ರೆ ಎಂತ ಬರೀತಿ ನೀನು? ದನದ ಪರೀಕ್ಷೆಗೆ ಮತ್ತೆ ಎಂತ ಬರೀತಿ? ಹಾಗೆ ನಾಯ್ದು ಬರ್ತದೆ ದನದ. ನೀನು ಕಣ್ಣಲ್ಲಿ ದನ ನೋಡ್ಲಿಲ್ವಾ? ನೋಡಿದ್ರೆ ಅದನ್ನು ಹೇಳಿಕೆ ಆಗುದಿಲ್ವಾ? ಆಗ್ತದಲ್ವಾ? ಹೇಳಿಕೆ ಆಗ್ತದಲ್ವಾ? ಹೌದು. ಹಾಗೆ ಮಾಡ್ಬೇಡ. ಇನ್ನು ಚಂದ ಮಾಡಿ ಮನೆಯಲ್ಲಿ ಕಲಿತುಕೊಂಡು ಬರು. CRP ಶಾಲೆಗೆ ಬರ್ತಾರೆ. ತರಗತಿ ನೋಡ್ಲಿಕ್ಕೆ ಬರುವಾಗ ನಿನ್ನ ಹತ್ರ ದನದ ಬಗ್ಗೆ ಕೇಳಿದ್ರೆ, ನೀನು ನಾಯಿದ ಬಗ್ಗೆ ಹೇಳಿದ್ರೆ ಅವರೇನು ಹೇಳ್ತಾರೆ? ಶಿಕ್ಷಕರು ಮಕ್ಕಳಿಗೆ ಕಲಿಸಿದರೆ ನಮ್ಮ ಮೇಲೆ ಬರ್ತಾರೆ ಹೋಗ್ತಾರೆ. ಗೊತ್ತುಂಟ ನಿಮ್ಗೆ? ಇಲ್ಲಲ್ಲ? ಹಾಗಾದ್ರೆ ನಮ್ಮ ಮಕ್ಕಳೆಲ್ಲ ಒಳ್ಳೆ ಮಕ್ಕಳು, ಚೆನ್ನಾಗಿ ಕಲಿಬೇಕು. ಹೋಗ್ಬೇಕು. ಎಂತ ಉಪದ್ರವ ನಿಂದು? ನಿನ್ನ ಮನೇಲಿ ಹೇಗೆ ಆಡ್ತಾರ? ಹೇಗೆ ಆಡ್ತಾರೆ ನಿನ್ನ ಮನೆಯಲ್ಲಿ? ಆಯ್ತು. ಈಗ ನಾನು ನಿನ್ನೆ ಅಭಿನಯ ಗೀತೆ ಕಲಿಸಿದ್ದೇನಲ್ಲ, ಅಭಿನಯ ಗೀತೆ ಕಲಿಸಿದ್ದೇನಲ್ವಾ? ನಿಂತ್ಕೊಳ್ಳಿ. ಯಾವ್ದಾದ್ರು ನಾನು ಅಭಿನಯ ಗೀತೆ ಕಲಿಸಿದ್ದು? ಬೇಡಿಕಾಯಿ ಅಂತ ವಿಶ್ವನಾಥನಿಗೆ ಎಂತದ? ತೊಂಡೆಕಾಯಿ ಬೆಂಡೆಕಾಯಿ ಅಭಿನಯ ಗೀತೆ ಕಲಿಸಿದ್ದೇನಲ್ವಾ? ಇವತ್ತು ರಾಮಕೃಷ್ಣ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರ ಬೀಳ್ಕೊಡುವ ಸಮಾರಂಭ ಇದೆ. ಅದಕ್ಕೆ ನೀವು ಚಂದ ಮಾಡಿ ಅಭಿನಯ ಗೀತೆಯನ್ನು ನಾನು ಹೇಗೆ ಕಲಿಸಿದ್ದೇನೆ ಹಾಗೆ ಮಾಡಬೇಕು. ಗೊತ್ತಾಯ್ತಲ್ಲ? ಹಾಗೆ ಬನ್ನಿ.